ಪ್ರವೀಣನ ಕುಟುಂಬದವರನ್ನು ಇವತ್ತು ನಾನು ನಮ್ಮ ಯುವ ಮೋರ್ಚಾದ ರಾಜ್ಯಾಧ್ಯಕ್ಷರು ನಮ್ಮ ಯುವ ಮೋರ್ಚಾದ ತಂಡ ಇವತ್ತು ಬಂದು ಭೇಟಿ ಮಾಡಿದ್ದೀವಿ. ಪ್ರವೀಣ್ ಭಾರತೀಯ ಜನತಾ ಯುವ ಮೋರ್ಚಾದ ಒಬ್ಬ ಸಕ್ರಿಯ ಕಾರ್ಯಕರ್ತ, ಈ ಭಾಗದಲ್ಲಿ ಬೆಳೀತಾ ಇದ್ದಂಥ ಒಬ್ಬ ಯುವ ನಾಯಕ. ಅವನನ್ನು ಕಳ್ಕೊಂಡಿರುವಂಥದ್ದು ನಮ್ಮ ಪಕ್ಷಕ್ಕೆ, ಯುವ ಮೋರ್ಚಾಕ್ಕೆ ತುಂಬಿಸಲಾರದಂಥ ನಷ್ಟ. ಇಂಥ ಒಂದು ಕಠಿಣ ಸ್ಥಿತಿಯಲ್ಲೂ ಕೂಡ ಪ್ರವೀಣನ ಮನೆಯವರು ಗಟ್ಟಿಯಾಗಿದ್ದಾರೆ, ಧೈರ್ಯದಿಂದಿದ್ದಾರೆ. ಮುಂದೆಂದೂ ಕೂಡ ಇದೇ ರೀತಿ ಸಾವುಗಳು ಮರುಕಳಿಸಿದಂತೆ ಬೇರೆಯವರಿಗೆ ಈ ನೋವು ಆಗದಲ್ಲೇ ಇರೋ ರೀತಿ ಸರ್ಕಾರ ನೋಡ್ಕೊಳ್ಬೇಕು ಅಂತ ಮನವಿ, ಆಗ್ರಹ. ಈ ನೋವಿನಲ್ಲೂ ಕೂಡ ಬೇರೆಯವರ ಚಿಂತನೆಯನ್ನು ಮಾಡಿ ನಮ್ಮೆಲ್ಲರಿಗೂ ಕೂಡ ನಮ್ಮ ಜವಾಬ್ದಾರಿಯನ್ನು ಈ ಸಂದರ್ಭದಲ್ಲೂ ಜ್ಞಾಪಿಸಿದ್ದಾರೆ. ಯುವ ಮೋರ್ಚಾದ ವತಿಯಿಂದ ನಾವಿವತ್ತು ಪ್ರವೀಣನ ಕುಟುಂಬಕ್ಕೆ 15 ಲಕ್ಷ ರೂಪಾಯಿಗಳ ಸಣ್ಣ ಧನವನ್ನು ಅರ್ಪಣೆ ಮಾಡಿದ್ದೀವಿ. ಕುಟುಂಬಕ್ಕೆ ಒಂದು ಮನೆ ಕಟ್ಕೊಡ್ಬೇಕು ಅಂತ ಪ್ರವೀಣನ ಆಸೆ ಏನಿತ್ತು, ಅದನ್ನು ಭಾರತೀಯ ಜನತಾ ಪಾರ್ಟಿ ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರಾಗಲೇ ವಿಶ್ವಾಸ ಕೊಟ್ಟಿದ್ದಾರೆ. 25 ಲಕ್ಷ ರೂಪಾಯಿಗಳನ್ನು ನಿನ್ನೆ ಆಗಲೇ ಪಾರ್ಟಿ ಕಡೆಯಿಂದ ನೀಡಲಾಗಿದೆ. ಅದರ ಜೊತೆಗೆ ಇವತ್ತು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಅವರ ನಿರ್ದೇಶನದಂತೆ 15 ಲಕ್ಷ ರೂಪಾಯಿನ ಯುವ ಮೋರ್ಚಾ ಕೂಡ ಇವತ್ತು ಕೊಟ್ಟಿದೆ. ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಸರ್ಕಾರ ಇಸ್ಲಾಮಿ ಜಿಹಾದನ್ನು ಮೂಲೋತ್ಪಾಟನೆ ಮಾಡೋದಕ್ಕೆ 100ಕ್ಕೆ 100 ಪ್ರತಿಬದ್ಧತೆಯಿಂದ ಕೆಲಸ ಮಾಡುತ್ತೆ. ಹೌದು, ಈ ಸಾವುಗಳು ಪದೇ ಪದೇ ಮರುಕಳಿಸ್ತಾ ಇದೆ, ಆಗಬಾರ್ದಿತ್ತು. ಅತ್ಯಂತ ದುಃಖದಿಂದ ನಮ್ಮ ಕಾರ್ಯಕರ್ತರನ್ನ ಬೀಳ್ಕೊಟ್ಟಾಗ ಪ್ರತಿ ಬಾರಿ ನಾವು ಇದೇ ರೀತಿ ಸಂಕಲ್ಪ ಮಾಡಿರ್ತೀವಿ. ಆದರೆ ಈ ಬಾರಿ ಪ್ರವೀಣನ ಸಾವು ಒಂದು ರೀತಿ ಇಡೀ ರಾಜ್ಯವನ್ನು, ದೇಶವನ್ನು ಎಬ್ಬಿಸಿದೆ. ಈ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ 2 ವ್ಯಕ್ತಿಗಳ ಅರೆಸ್ಟನ್ನು ಕೂಡ ಮಾಡಿದ್ದಾರೆ. ಆ್ಯಂಟಿ ಟೆರರ್ ಸೆಲ್ಲನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅತ್ಯಂತ ಬೇಸರದ ಸಂಗತಿ ಅಂತಂದರೆ, ಪ್ರವೀಣನ ಚಿಕನ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿಯ ಮಗನೇ ಪ್ರವೀಣನ್ನು ಹೊಡೆದಿರೋವಂಥದ್ದು. ಪರಿಸ್ಥಿತಿ ಹೀಗಾಯಿತು ಅಂತಂದರೆ ನೀವು ಯಾರನ್ನು ನಂಬ್ತೀರಿ? ಸಮಾಜ ಮುಂದೆ ಹೋಗೋದು ಹೇಗೆ? ಯಾರು ಅನ್ನ ಹಾಕಿದ್ರೋ, ಕೆಲಸ ಕೊಟ್ಟಿದ್ರೋ, ಅವ್ರ ಮಗ ಬಂದು ಪ್ರವೀಣನ್ನು ಹೊಡಿತಾನೆ ಅಂತಂದರೆ ಯಾವ ಮಟ್ಟದಲ್ಲಿ ಈ ಜಿಹಾದಿ ಮನಸ್ಥಿತಿ ಇಡೀ ದೇಶಕ್ಕೆ, ಸಮಾಜಕ್ಕೆ ಒಂದು ಕಂಟಕವಾಗಿದೆ ಅನ್ನೋದನ್ನು ನಾವು ಇವತ್ತಾದರೂ ಎಚ್ಚೆತ್ತುಕೊಳ್ಬೇಕು. ನಾನು ನಮ್ಮ ಸಮಸ್ತ ಕಾರ್ಯಕರ್ತರಲ್ಲಿ ಮಾಡುವಂಥ ಮನವಿ ಯಾವ ಕಾರಣಕ್ಕೂ ಧೃತಿಗೆಡುವಂಥದ್ದಲ್ಲ. ಸ್ವಾಮಿ ವಿವೇಕಾನಂದರು, ಛತ್ರಪತಿ ಶಿವಾಜಿ ಮಹಾರಾಜರು, ನಾರಾಯಣ ಗುರುವಲ್ಲಿ ಹರಿತಾ ಇದ್ದಂಥ ಕ್ಷಾತ್ರ ರಕ್ತವೇ ನಮ್ಮೆಲ್ಲರಲ್ಲೂ ಹರಿತಾ ಇರುವಂಥದ್ದು. ಈ ಒಂದು ಯುದ್ಧ ಇವತ್ತು ನಾಳೆಗೆ ಮುಗಿಯೋದಲ್ಲ. ನಾವು ಸಂಘಟಿತರಾಗಿದ್ದರೆ ಈ ಯುದ್ಧದಲ್ಲಿ ನಾವು ಗೆಲ್ತೇವೆ. ನಾವು ಒಡಕಿದ್ರೆ ನಮ್ಮನ್ನೆಲ್ಲರೂ ಅವರು ಮುಗಿಸ್ತಾರೆ. ನಮಗೆ ಕಲಿಸ್ಕೊಟ್ಟಿರುವಂಥದ್ದೇನೆ ಸಂಘೇ ಶಕ್ತಿ ಕಲಿಯುಗೆ, ಇದೇ ನಮ್ಮ ಮಂತ್ರ. ನಾವು ಗಟ್ಟಿಯಾಗಿರಬೇಕು, ಒಗ್ಗಟ್ಟಿನಲ್ಲಿರಬೇಕು. ಈ ರೀತಿಯ ಜಿಹಾದಿ ಮಾನಸಿಕತೆಯನ್ನು ಮೂಲೋತ್ಪಾಟನೆಯವರೆಗೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು.